ಎಸ್ಟಿಪಿಐ ಜನಾದೇಶ ಸಭೆಯಲ್ಲಿ ಎಸ್ಟಿಪಿಐ ಮುಖಂಡರೊಬ್ಬರು ದಲಿತರ ಬಾಹುಗಳಲ್ಲಿರುವುದು ಪೌಷ್ಟಿಕವಾದ ದನದ ಮಾಂಸ ತಿಂದ ಆಹಾರದ ರಕ್ತ ಎಂದು ಹೇಳಿಕೆ ನೀಡಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಮತ್ತು ತಾಲೂಕು ಘಟಕದ ಅಧ್ಯಕ್ಷ ಅಣ್ಣಪ್ಪ ಕರೇಕಾಡು ಆಗ್ರಹಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂತಹ ಹೇಳಿಕೆಗಳನ್ನು ದನದ ಮಾಂಸ ತಿನ್ನದ ದಲಿತರು ಒಪ್ಪಲು ಸಾಧ್ಯವಿಲ್ಲ. ದಲಿತರು ಧಾರ್ಮಿಕ ವಿಚಾರದಲ್ಲಿ ತೊಡಗಿಸಿಕೊಂಡಿದ್ದು ಯಾರೂ ಇಲ್ಲಿ ದನದ ಮಾಂಸ ಸೇವಿಸುವವರಿಲ್ಲ. ಹಾಗಾಗಿ ಈ ಹೇಳಿಕೆ ನಮಗೆ ತುಂಬಾ ನೋವು ತಂದಿದೆ ಎಂದು ಹೇಳಿದರು. ಬಹುಶಃ ಇತ್ತೀಚೆಗೆ ಕಣ್ಣೂರಿನಲ್ಲಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಒಂದು ಜನಾಧಿಕಾರ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಸ್ಡಿಪಿಐ ಮುಖಂಡರೊಬ್ಬರು ಈ ಒಂದು ದಲಿತರ ಬಾಹುಗಳಲ್ಲಿ ಹರಿಯುವಂಥದ್ದು ದನದ ಮಾಂಸದ ರಕ್ತ ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಇವರ ಹೇಳಿಕೆಯನ್ನು ದನದ ಮಾಂಸ ತಿನ್ನದ ದಲಿತರು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇದು ಅವರ ಒಂದು ಪಕ್ಷಕ್ಕೆ ತುಂಬ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇರುವುದರಿಂದ ಆ ಒಂದು ಎಸ್ಡಿಪಿಐ ಮುಖಂಡರು ಆ ಸ್ಟೇಟ್ಮೆಂಟ್ನ ಬಗ್ಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆನ್ನುವ ಒತ್ತಾಯವನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತೇನೆ. ಇವತ್ತು ಎಸ್ಡಿಪಿಐ ಪಕ್ಷ ಇವತ್ತು ಎಲ್ಲ ಕಡೆ ನಾವು ದಲಿತರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಎನ್ನುವ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಆ ರೀತಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ದಲಿತರ ಪರವಾಗಿ ಅವರು ಮಾಡಿದ ಹೋರಾಟಕ್ಕೆ ನಾನು ಅವರಿಗೆ ಅಭಿನಂದನೆ ಕೂಡ ಈ ಒಂದು ಮಾಧ್ಯಮದ ಮೂಲಕ ಸಲ್ಲಿಸ್ತಿದ್ದೇನೆ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ದಿನೇಶ್ ನಾಯ್ಕ ಎಂಬ ಯುವಕ ಒಂದು ಹತ್ಯೆಯಾಗಿದೆ. ಅದರ ವಿರುದ್ಧ ಆ ಒಂದು ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಎಸ್ಡಿಪಿಐ ಪಕ್ಷವು ಬೆಳ್ತಂಗಡಿಯಿಂದ ಮಂಗಳೂರು ತನಕ ಪಾದಯಾತ್ರೆ ಕೂಡ ಮಾಡಿದೆ. ಆದರೆ ಕನ್ಯಾಣದಲ್ಲಿ ಅಪ್ರಾಪ್ತ ಯುವತಿ ಆತ್ಮಿಕ ಎಂಬ ಸಾವುಲಾಮಿದನ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಸ್ಡಿಪಿಐ ಈ ಬಗ್ಗೆ ಯಾಕೆ ಮಾತಾಡಲಿಲ್ಲ, ಯಾಕೆ ಬೀದಿಗಿಳಿಲ್ಲ ಎನ್ನುವ ಪ್ರಶ್ನೆಯನ್ನು ನಾನು ಎಸ್ಡಿಪಿಐ ಮುಖಂಡರಿಗೆ ಮಾಡ್ತಾ ಇದ್ದೇನೆ. ಬಹುಶಃ ತಾರತಮ್ಯಗಳು ಅಥವಾ ಈ ರೀತಿಯ ಒಂದು ಸಲ ದಲಿತರನ್ನು ಹೊಗಳುವಂಥದ್ದು, ಮತ್ತೊಂದು ಕಡೆ ದಲಿತರನ್ನು ತೆಗಳುವಂಥದ್ದು, ಇದೆಲ್ಲ ರಾಜಕೀಯ ಪಕ್ಷಗಳು ಇವತ್ತು ತುಂಬ ಕಡೆ ಮಾಡ್ತಾ ಇದ್ದಾರೆ. ಇದು ಪಕ್ಷಗಳು ತಿಳ್ಕೊಂಡಿದ್ದೇವೆ. ಇವತ್ತು ದಲಿತರು ಏನೋ ನಾವು ಹೇಳಿದಾಗ ಇರ್ತಾರೆ ಎನ್ನುವ ಭಾವನೆ ಅವರಲ್ಲಿ ಇದೆ. ಆದ್ದರಿಂದ ಇಂಥ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ಬರ್ತಾನೆ ಇವೆ. ಅದಕ್ಕೆ ನಾನು ನನ್ನ ಸಮುದಾಯಕ್ಕೆ ಹೇಳ್ತಾ ಇದ್ದೇನೆ, ಯಾವುದೇ ಪಕ್ಷದಲ್ಲಿ ಇರಿ ನೀವು, ಆದರೆ ಗುಲಾಮಗಿರಿಯಾಗಿ ಅವರಿಗೆ ವರ್ತಿಸುವಂಥ ಕೆಲಸವನ್ನು ಮಾಡಬೇಡಿ ಎನ್ನುವ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಯು, ತಾಲೂಕು ಘಟಕದ ಉಪಾಧ್ಯಕ್ಷ ಮನೋಹರ್ ಕೋಡಿಚಾಲು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.